ಕಾರ್ಕಳ ನಗರದ ಪ್ರಮುಖ ರಸ್ತೆಯಾಗಿರುವಂತಹ ಕಾರ್ಕಳ ಬಸ್ ನಿಲ್ದಾಣದ ಸಮೀಪದ ರಿಕ್ಷಾ ನಿಲ್ದಾಣದ ಎದುರು ಬಿದ್ದಿರುವಂತಹ ಬೃಹತ್ ರಸ್ತೆ ಗುಂಡಿಗೆ ಬಾಳೆಗಿಡವನ್ನು ನೆಡುವ ಮೂಲಕ ಸ್ಥಳೀಯರು ಹಾಗೂ ವಾಹನ ಸವಾರರು ಸಂಬಂಧಪಟ್ಟ ಇಲಾಖೆಯ ಬೇಜವಾಬ್ದಾರಿತನದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವು ದಿವಸಗಳ ಹಿಂದೆ ಈ ಭಾಗದಲ್ಲಿ ಪೈಪ್ಲೈನ್ ಅಳವಡಿಕೆಯಾಗಿ ರಸ್ತೆಯನ್ನು ಅಗೆಯಲಾಗಿತ್ತು. ಆದರೆ ಕಾಮಗಾರಿ ಮುಗಿದ ನಂತರ ಗುಂಡಿಯನ್ನು ಸಮರ್ಪಕವಾಗಿ ಮುಚ್ಚದೆ ನಿರ್ಲಕ್ಷ್ಯ ವಹಿಸಿತ್ತು. ಪ್ರಸ್ತುತ ಮಳೆಗಾಲ ಆರಂಭ ಆಗಿರುವುದರಿಂದ ರಸ್ತೆಯ ಈ ಭಾಗವು ಸಂಪೂರ್ಣ ಜರಿದು ಅಪಾಯಕಾರಿ ಕಂದಕವಾಗಿ ಮಾರ್ಪಟ್ಟಿದೆ. ಈ ರಸ್ತೆಯು ಕಾರ್ಕಳದ ಮುಖ್ಯ ಕೇಂದ್ರ ಭಾಗದಲ್ಲಿದ್ದು ನಿತ್ಯ ಸಾವಿರಾರು ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ನೂರಾರು ವಾಹನಗಳು ಇದೇ ಮಾರ್ಗವಾಗಿ ಸಂಚಾರವನ್ನು ಮಾಡುತ್ತೆ. ರಿಕ್ಷಾ ನಿಲ್ದಾಣದ ತೀರ ಎದುರೇ ಈ ಅಪಾಯಕಾರಿ ಗುಂಡಿರುವುದರಿಂದ ರಿಕ್ಷಾ ಚಾಲಕರು, ದ್ವಿಚಕ್ರ ವಾಹನ ಸವಾರರು ದಿನನಿತ್ಯ ಪ್ರಾಣ ಭಯದಲ್ಲಿ ಸಂಚಾರ ಮಾಡುವಂತಾಗಿದೆ. ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಹಾಗೂ ಆಡಳಿತದ ಕಣ್ಣು ತೆರೆಸಲಿಕ್ಕೆ ಸ್ಥಳೀಯರೇ ಗುಂಡಿಯೊಳಗೆ ಬಾಳೆಗಿಡ ನೆಟ್ಟು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಳೆಗಾಲದ ಈ ಸಂದರ್ಭದಲ್ಲಿ ಈ ಗುಂಡಿ ಮತ್ತಷ್ಟು ಅಪಾಯಕಾರಿಯಾಗುವ ಮುನ್ನ ಪುರಸಭೆ ಆಡಳಿತ ತಕ್ಷಣವೇ ಎಚ್ಚೆತ್ತುಕೊಂಡು ರಸ್ತೆಯನ್ನ ದುರಸ್ತಿಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ.